ಐತಿಹಾಸಿಕ ಹಿನ್ನೆಲೆಯ ಆನೆಕೆರೆಯ ಪರಿಸರದ ಮಸೀದಿ ಮುಂಭಾಗದಲ್ಲಿ ತಿರುವು ರಸ್ತೆಯಲ್ಲಿ ನಿರ್ಮಾಣಗೊಳ್ಳುತ್ತಿದ್ದ ತಡೆಗೋಡೆ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಧರಾಶಾಹಿಯಾದ ಬೆಳವಣಿಗೆಯಿಂದ ಕಾಮಗಾರಿಯ ಗುಣಮಟ್ಟಕ್ಕೆ ಹಿಡಿದ ಕೈಗನ್ನಡಿಯಂತಾಗಿದೆ. ಆನೆಕೆರೆ ಜಂಕ್ಷನ್ನಿಂದ ಕಾರ್ಕಳ ಮುಖ್ಯಪೇಟೆಗೆ ಆಗಮಿಸುವ ರಸ್ತೆಯಲ್ಲಿ ಈ ದೃಶ್ಯಾವಳಿ ಕಂಡುಬಂದಿದೆ. ಆನೆಕೆರೆ ಮಸೀದಿ ಎದುರುಗಡೆ ತಿರುವು ರಸ್ತೆಯ ಭಾಗ ಕಿರಿದಾಗಿದ್ದು, ಕೆಲವೊಂದು ಸಂದರ್ಭದಲ್ಲಿ ವಾಹನ ಸವಾರ ಹಾಗೂ ಚಾಲಕರ ನಿರ್ಲಕ್ಷ್ಯದಿಂದಾಗಿ ಇದೇ ಪರಿಸರದಲ್ಲಿ ಅಪಘಾತಗಳು ನಡೆದಿವೆ. ಈ ಕಾರಣದಿಂದಾಗಿ ಹಾಗೂ ಇಲ್ಲಿ ಇದ್ದಂತಹ ಹಳೆಯದಾದ ತಡೆಗೋಡೆಯ ಕಾಮಗಾರಿಯು ಇತ್ತೀಚೆಗೆ ಆರಂಭಿಸಲಾಗಿತ್ತು. ಕಾಮಗಾರಿ ಪೂರ್ಣಗೊಂಡಿದ್ದರೆ ತಿರುವು ರಸ್ತೆ ಒಂದಷ್ಟು ಪ್ರಮಾಣದಲ್ಲಿ ವಿಸ್ತರಣೆಗೊಳ್ಳುತ್ತಿತ್ತು. ಕರ್ನಾಟಕ ಸರ್ಕಾರ ಸಣ್ಣ ನೀರಾವರಿ ಇಲಾಖೆ ಅಧೀನಕ್ಕೊಳಪಟ್ಟ ಆನೆಕೆರೆಯಾಗಿದ್ದು, ತಡೆಗೋಡೆಯ ಕಾಮಗಾರಿಯನ್ನು ಅದೇ ಇಲಾಖೆ ನಿರ್ವಹಿಸಿದೆ. ಇಲಾಖೆಯ ಅಭಿಯಂತರರು ಇದ್ದು ಅವರ ಬೇಜವಾಬ್ದಾರಿಯಿಂದ ತಡೆಗೋಡೆ ಧರಾಶಾಹಿಯಾಗಿದೆ ಎಂಬುದಕ್ಕೆ ಈ ಒಂದು ಸಾಕ್ಷಿ ಸಿಗುತ್ತಿದೆ.